ಕೆಲವೊಂದು ಕಾಣ್ತಾ ಇದ್ದಾರೆ. ಹಾಗಾದ್ರೆ ಸೋಲನ್ನು ಕಾಣ್ತಾ ಇದ್ದೀನಿ ಇವಾಗ ಪ್ರಾಣ ಉಳಿಸುವ ಬಗೆ ಹೇಗೆ? ಓಹೋ, ಒಂದು ಸೇರಿದ ಸ್ಥಳ, ಒಂದು ಗುಹೆ ಕಾಣ್ತಾ ಉಂಟು. ಆ ಗುಹೆ ಅಲ್ಲಿಂದ ಕಣಕ್ ಹಾಕಿದೆ. ಅಲ್ಲಿಯೂ ಗಾಡಿ ಹೋದ. ಈಗ ಹೋದಾಗ ಸೇರಿಕೊಂಡಿಲ್ಲ. ಈ ಬಿಡಬಹುದೇ ಹೋಗ್ತೇನೆ. ಅವನನ್ನು ನಾಶ ಮಾಡಿದೆ. ಆಗಿರುವಂತ ರಕ್ಕಸನಿಗೆ ನಂದಿಲ್ಲ, ಅವನಂತೆ ಆಗುವುದಲ್ಲ. ಅದು ನಿಮ್ಮಿಂದ ಎಂಬುದಾಗಿ ಅವರಿಗೆ ಒಂದು ಮರ ಇತ್ತು. ಹಾಗೆ ಸತ್ತು ಹೋದ. ಸ್ವಾಮಿ, ಜಗತ್ತಿನ ಕತ್ತಲನ್ನು ಕಳೆದು ಜನವನ್ನು ಉದಗೊಳಿಸುವ ಸೂರ್ಯದೇವ ಅಂತ ಸೂರ್ಯವಂಶದಲ್ಲಿ ಸಾಧಿಸಿಕೊಂಡ ಮಾದಾತನ ಮಗನಾಗಿ ಮುಚ್ಚುಕುಂದನಾಗಿ ಈ ಹೊತ್ತಿನಲ್ಲಿ ಒಂದೇ ಜ್ಞಾನದಲ್ಲಿದ್ದಲ್ವಾ ಹರಿತ
ದೇವತೆಗಳೆಲ್ಲ ಬಂದು ನನ್ನರಲ್ಲಿ ವಿಚಾರಿಸಿದರು. ಯುದ್ಧ ಮಾಡಿ ಆ ದುಷ್ಟರನ್ನು ಕೊಂದುಕೊಡಬೇಕು ಅಂತ. ಹಾಗೆ ಸ್ವರ್ಗಕ್ಕೆ ಹೋದೆ, ದುಷ್ಟರಲ್ಲಿ ಕಾರ್ಯವನ್ನು ಮಾಡಿದೆ, ಎಲ್ಲರನ್ನು ಸಭೆ ಮಾಡಿದೆ. ಆವಾಗ ನನಗೆ ಸಭೆ ಮಾಡಿದಂತ ನನಗೆ ಆಯಾಸವಾಯಿತು ಸ್ವಾಮಿ. ಆಯಾಸವನ್ನು ಪರಿಹರಿಸುವುದಾದ್ರೂ ಹೇಗೆ ಅವರಲ್ಲಿ ಕೇಳಿಕೊಂಡ ದೇವತೆಗಳು ಅದಕ್ಕೆ ದೇವತೆಗಳು ನನಗೆ ಅನುಗ್ರಹ ಮಾಡಿದ್ದಾರೆ. ನೀನು ನಿತ್ಯಲ್ಲೇ ಇರು. ಎಷ್ಟು ಹೊತ್ತು ಅಂತ ಕೇಳಿದಾಕ್ಷಣ ಇದು ಕೃತಯುಗ ಆಗಿದೆ, ಆಮೇಲೆ ತ್ರೇತಾಯುಗ ಬರ್ತದೆ, ಆಮೇಲೆ ದ್ವಾಪರಾಯುಗ ಬರ್ತದೆ. ಆ ದ್ವಾಪರಾಯುಗದಲ್ಲಿ ಶ್ರೀಕೃಷ್ಣವನ್ನು ಕಂಡಾಗ ನಿನ್ನ ನಿತ್ಯ ದಾರಿ ಹೋಗಲಿ ಮೊದಲಂತೆ ಆತ್ಮರಂತ ಅವರು ಅನುಗ್ರಹ ಮಾಡಿದ್ದಾರೆ. ಸ್ವಾಮಿ ಸ್ವಾಮಿ ಅನ್ನೋರೇನು ಸ್ಥಾಪನ ಜನ್ಮಗಳಲ್ಲಿ ವ್ಯಾಪಕರನ್ನು ನೀನಾಗಿದ್ದಿ. ನಿಮ್ಮ ನಾಟಕವನ್ನು ಬಲ್ಲವರು ಯಾರಿದ್ದಾರೆ ಸ್ವಾಮಿ? ಈ ಮುಚ್ಚುಕುತ್ತಲೇ ಇನ್ನು ಈ ದೇಹ ಬೇಡ, ಅಲ್ಲ ಈ ಆತ್ಮ ಬೇಡ, ನನಗೆ ಮೋಕ್ಷವನ್ನು ಕರುಣಿಸು ಸ್ವಾಮಿ, ಮೋಕ್ಷವನ್ನು ಕರುಣಿಸು. ಅಯ್ಯ, ದೇವತೆಗಳ ವೇದ ಮಾತಿನಂತೆ ಕೃಷ್ಣ ದರ್ಶನವಾಗಿದೆ. ಆದ್ರಿಂದ ನಿಮ್ಮ ಮನಸ್ಸಿನ ಆಸೆಯಂತೆ ಕಾಲಾನಂತರದಲ್ಲಿ ಮೋಕ್ಷವನ್ನು ಅನುಗ್ರಹಿಸುತ್ತೇನೆ. ಮಕ್ಕಳೇ ಪರ್ವತಕ ಏನಿರಲ್ಲ ಈ ಬರತ್ತಿಗೆ ಬೆಂಕಿ ಹಾಕಿ